ಸುಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಲು. ಕೊರೋನಾ ಕಷ್ಟದ ಪೊರ್ತುಡು ಏರ್ಲ ರಾಜಕಾರಣ ಮಲ್ಪರೆ ಬಲ್ಲಿ ಪೊತ್ತೊಂದುಪ್ಪುನ ಇಲ್ಲಡು ಚಳಿಕಾಯ್ಪುನ ಕೆಲಸನು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕಿಯರು ಮಲ್ತೊಂದುಪ್ಪುನವು ಬೇಜಾರ್ದ ಸಂಗತಿ. ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ. ಪಾಣೇರು ಆಲಡ್ಕ ಪಳ್ಳಿ ಕೈತಲ್ದ ವಸತಿ ಕಟ್ವಣ ಒಂಜೆತ ಇಲ್ಲಗು ಸೂಪತದ ಭಾರಿ ನಷ್ಟ. 50,000 ರೂಪಾಯಿ ಇರುವ ಪವನ್ ಬಂಗಾರು ದಾಖಲೆ ಪತ್ರ ಭಸ್ಮ. ಕೊರೋನಾ ಸೀಕದರಿನ ಪುನಪೊತ್ತಾಯರೆ ಗೌರಿ ಹೊಳೆ ಮಸನಡು ಊರ್ದಕ್ಲಿನ ಭಾರಿ ವಿರೋಧ. ಜಾಗೆ ಬದಲ್ತದು ಬೆಳ್ಳಾರೆ ತಡಗಜದ ಪುನಕು ಸುಳ್ಯ ಉಬರಡ್ಕದ ಮಸನಡು ಅಕೇರಿದ ಕಿರಿಯಲು. ಗ್ರಾಮೀಣ ಮಟ್ಟದ ಜಂಕ್ಷನ್ ಅಭಿವೃದ್ಧಿಗೆ ಹೆಚ್ಚು ಒತ್ತು. ದೇರ್ಲಕಟ್ಟೆ ಆಸೆಗೋಳಿ ಪೇಂಟೆ ಬೇಗ ಅಭಿವೃದ್ಧಿ ಆಯರುಂಡು. ಉಳ್ಳಾಲ ಕ್ಷೇತ್ರದ ನಾಟೆ ಕಲ್ಲಡು ಶಾಸಕರಿಗೆ ಯುಟಿಕಾದರು. ವಾರ್ತೆದ ವಿವರ. ಕೊರೋನಾ ಕಷ್ಟದ ಪೊರ್ತುಡು ಏರ್ಲ ರಾಜಕಾರಣ ಮಲ್ಪರೆ ಬಲ್ಲಿ ಪೊತ್ತೊಂದುಪ್ಪುನ ಇಲ್ಲಡು ಚಳಿಕಾಯ್ಪುನ ಕೆಲಸನು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕಿಯರು ಮಲ್ತೊಂದುಪ್ಪುನವು ಬೇಜಾರ್ದ ಸಂಗತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರ್ಲು ಪಂತೆರ ಆರು ಸುದ್ದಿಗುಟ್ಟೋಡು ಪಾತೆರ್ದು ಕೊರೋನಾ ಸೀಕನು ಪತ್ತಡು ದಿಯರೆ ಸರ್ವೇರ್ನಲ ಸಹಕಾರ ಅಗತ್ಯ ಅಂದುಕೇನೊಂದೇರ. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರ್ಲು ಬುಧವಾರ ಸುದ್ದಿಗುಟ್ಟೋಡು ಪಾತಿರ್ದು ಕೊರೋನಾ ಕಷ್ಟದ ಪೊರ್ತುಡು ಏರ್ಲ ರಾಜಕಾರಣ ಮಲ್ಪೆರೆ ಬಲ್ಲಿ ಪೊತ್ತೊಂದುಪ್ಪುನ ಇಲ್ಲಡು ಚಳಿಕಾಯ್ಪುನ ಕೆಲಸನು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕಿಯರು ಮಲ್ತೊಂದುಪ್ಪುನವು ಬೇಜಾರ್ದ ಸಂಗತಿನ್ ಪಂಡೇರ. ಜನಕ್ಲಿನ ಸಾಧಿತಪ್ಪವನ ಕೆಲಸನು ಕಾಂಗ್ರೆಸ್ ನಾಯಕಿಯರು ಮಲ್ಪೆರೆ ಬಲ್ಲಿ ವ್ಯಾಕ್ಸಿನ್ ದೆತುನ್ನ ಪೊರ್ತುಡು ಜನಸಾಮಾನ್ಯರನ್ನ ಸಾಧಿತಪ್ಪೈನ ನಾಯಕಿಯರು ಇತ್ತೆ ಜನಕ್ಲಿಗೂ ಸುರುಕು ವ್ಯಾಕ್ಸಿನ್ ಕೊರ್ಲೇನ್ ಪಂಪುನವು ಬೇಜಾರ್ದ ಸಂಗತಿ. ಸಮಾಜಡು ಕೊರೋನಾ ಸೀಕನ್ನು ಪತ್ತಡು ದಿಯರೆ ನಿಖಿಲು ಮಾತ ಸಾಕಾರ ಕೊರುಡುಂದು ಪಂಡಿನ ಮಂತ್ರಿಯರು ಕೊರೋನಾದ ಪೊರ್ತುಡು ಸರ್ಕಾರದ ಒಟ್ಟುಗೂ ನಿಖಿಲು ಮಲ್ತಿನ ಸಾಧನೆ ಇಂಚಿನ ಅಂದು ಪ್ರಶ್ನೆ ಪಾಡಿಯರ. ಪ್ರಜಾಪ್ರಭುತ್ವ ವ್ಯವಸ್ಥೆಡು ಜವಾಬ್ದಾರಿದಾಂತಿನಂಚ ಇಂಕುಲು ವರ್ತನೆ ತೂಜಾಯರೆ ಬಲ್ಲಿ ಇಡೀ ವ್ಯವಸ್ಥೆನ ರಾಜ್ಯ ಸರ್ಕಾರ ಸಮರ್ಥವಾದ ತೂವೊಂದುಂಡೋ. ಕೊರೋನಾ ನಿಯಂತ್ರಣಗೂ ಸರ್ಕಾರ ಅವೇತೋ ಪ್ರಯತ್ನನೂ ಸರ್ಕಾರ ಮಲ್ತೊಂದುಂಡೋ ಅಂಚಾದ ದೂರುನ ಸರಿಯತ್ತಂದು ಕೋಟಾ ಶ್ರೀನಿವಾಸ ಪೂಜಾರಿ ಪಂಡಿರ. 100 ಕೋಟಿ ಕೊಟ್ಟಿದ್ದೇವೆ, ತಗೊಳ್ಳಿಕ್ಕೆ ಸರ್ಕಾರ ಸಿದ್ಧ ಆಗಿರಬೇಕು ಅಂತೇಳಿ ಶಿವಕುಮಾರ್ ಅವರು ಹೇಳಿದಾಗ ನಾನು ಯೋಚನೆ ಮಾಡಿದೆ, 100 ಕೋಟಿ ಬಂತು ಸರ್ಕಾರಕ್ಕೆ, ಒಂದು ಪ್ರತಿಪಕ್ಷವಾಗಿ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಅಂತೇಳಿ. ಆದರೆ ಸರ್ಕಾರ ಕೊಟ್ಟಿರುವಂಥ ಹಣವನ್ನು 100 ಕೋಟಿ ನಿಮಗೆ ಕೊಡ್ತೀವಿ ಅಂತ ಸರ್ಕಾರ ಕೊಟ್ಟಿರೋದು. MLCಗಳಿಗೆ MLAಗಳಿಗೆ ಗ್ರ್ಯಾಂಟ್ ನಾವೇನು ಕೊಟ್ಟಿರ್ತೇವೆ, ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರೋದು, ಕೇಂದ್ರ ಸರ್ಕಾರ ಕೊಟ್ಟಿರೋ MP ಗ್ರ್ಯಾಂಟನ್ನು ನಾವು ಕೊಡ್ತೇವೆ ಅಂತ ನೀವು ಹೇಳ್ತೀರಾದರೆ ನೀವು ಮಾಡಿ ಸಾಧನೆ ಏನು, ನೀವು ಕೊಟ್ಟಿರುವಂಥ ಸಹಕಾರಗಳೇನು ಅನ್ನುವಂಥ ಪ್ರಶ್ನೆಗಳನ್ನು ಕೇಳಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ಅವ್ರಿಗೆ ನೆನಪು ಮಾಡೋದಷ್ಟೇ ನನ್ನ ಗುರಿ, ಅವ್ರಿಗೆ ಟೀಕೆ ಮಾಡೋದು ನನ್ನ ಗುರಿ ಅಲ್ಲ. ರಮಾನಾಥ್ ರೈ ಅವರಿಗೆ, ಬೆಳ್ತಂಗಡಿ ಹರೀಶ್ ಕುಮಾರ್ ಅವರಿಗೆ, ಯುಟಿಕಾದವರಿಗೆ ನಾನು ಆಗ್ರಹಪಡಿಸೋನು, ಇಡೀ ಜಿಲ್ಲೆಯ ಕೋವಿಡ್ ನಿಯಂತ್ರಣಕ್ಕೆ ಬೇಕಾಗಿ ಸರ್ಕಾರವಾಗಿ ನಾವು ಶ್ರಮ ಪಡ್ತಾ ಇರುವಾಗ ನೀವು ನಿಮ್ಮದೇ ಆದಂಥ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಿದರೆ ಅದು ತಪ್ಪಲ್ಲ. ಆದರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂಥ ಆಗ್ರಹಗಳನ್ನು ಮಾಡಬೇಕಾಗಿದೆ. ಜನರನ್ನು ನೀವು ದಾರಿ ತಪ್ಪಿಸ್ತಾ ಇದ್ದೀರಿ. ಕೆಲವೊಮ್ಮೆ ವ್ಯಾಕ್ಸಿನ್ ಬಂತು ಅಂತ ಹೇಳಿದಾಗ ಆ ವ್ಯಾಕ್ಸಿನ್ ಮೇಲೆ ನಮಗೆ ನಂಬಿಕೆ ಇಲ್ಲ, ಆ ವ್ಯಾಕ್ಸಿನ್ ಪರಿಣಾಮಕಾರಿ ಅಂತ ಏನು ಗ್ಯಾರಂಟಿ, ಅದನ್ನು ಮೊದಲು ಮೋದಿ ತಗೊಳ್ಳಿ ಆನಂತರ ಉಳಿದುಕೊಳ್ಳಿ ಅಂತ ಹೇಳಿದವರು ಯಾರು ಅನ್ನೋದು ನಮ್ಗೆ ಗೊತ್ತಿದೆ. ಈಗ ವ್ಯಾಕ್ಸಿನ್ ಜನ ಬರದೇ ಇದ್ದ ಪರಿಸ್ಥಿತಿಗಳು ಬಂದಾಗ, ವ್ಯಾಕ್ಸಿನ್ ಕೊರತೆ ಸಹಜವಾಗಿ ಉಂಟಾದಾಗ ವ್ಯಾಕ್ಸಿನ್ ಇಲ್ಲ ಅನ್ನೋರು ನೀವೇ, ಮೊದಲು ಮೋದಿ ತಗೊಳ್ಳಿ ಅನ್ನೋರು ನೀವೇ. ಮೋದಿಯವರು ವ್ಯಾಕ್ಸಿನ್ ತಗೊಂಡು ಕೂಡಲೇ ನೋಡಿ ಮೋದಿ ಮಾತ್ರ ಬದಲಿಗೆ ಕೊಟ್ಟಿದ್ದಾರೆ, ಬೇರೆಯವರೆಲ್ಲ ಸಾಯುವಂತ ಕೇಳುವುದು ನೀವೇ. ಒಂದು ಪ್ರತಿಪಕ್ಷವಾಗಿ ಜವಾಬ್ದಾರಿ ಬೇಕು, ಹೊಣೆಗಾರಿಕೆ ಬೇಕು, ಸಮಾಜ ಜೊತೆಯಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕು. ಕುಡಿಯುವ ಮನೆಯಲ್ಲಿ ಚಳಿಕಾಯಿಸುವಂಥ ಕೆಲಸಗಳನ್ನು ಮಾಡುವುದು ಅತ್ಯಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಕ್ಕೆ ಬೇಜವಾಬ್ದಾರಿ ನಡವಳಿಕೆ ಒಂದು ಸಾಕ್ಷಿ ಅಂತ ಅನಿಸುತ್ತೆ ನನಗೆ. ಆಗೋದಾಗಿ ಹೋಗಿದೆ. ನೀವೊಂದು ಪ್ರತಿಪಕ್ಷವಾಗಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಸಮಾಜದ ಬಗ್ಗೆ ನಿಮಗೆ ಕಾಳಜಿಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಇನ್ನಾದರೂ ಕೂಡ ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ಬೇಕು ಮತ್ತು ಸರ್ಕಾರಕ್ಕೆ ಕೋವಿಡ್ ನಿಯಂತ್ರಣ ವಿಚಾರದಲ್ಲಿ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ಎಲ್ಲರಿಗೂ ಮಾಡ್ತೇನೆ. ರಾಜ್ಯ ಪೌರ ಘನತ್ಯಾಜ್ಯ ನಿಯಮ ಕುಡ್ಲ ಮಹಾನಗರ ಪಾಲಿಕೆ ತ್ಯಾಜ್ಯ ನಿರ್ವಹಣೆ ಉಪವಿಧಿ ಬೊಕ್ಕ ರಾಜ್ಯ ಹೈಕೋರ್ಟ್ದ ನಿರ್ದೇಶನದಂಚ ದಕ್ಕುನ ತ್ಯಾಜ್ಯ ವಸ್ತುಲಿನ ಪಜ್ಜಿ ಬೇತೆ ನುಂಗೆಲ್ ಬೇತೆ ಮಲ್ತದು ಪಾಲಿಕೆದ ಗಾಡಿ ಬನ್ನಗ ಕೊರಡು ಅವೆನು ಮಾರ್ಗೋಗು ದಕ್ಕದು ಬರಿಕ ಪಾಡಂಡ 1,000 ರೂಪಾಯಿ ಮುಟ್ಟ ದಂಡ ಪಾಡುನ ಬಗೆಟ್ ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಪ್ರಕಟಣೆ ತೆರಿಪಾದೇರ.
ರಾಜ್ಯ ಪೌರ ಘನತ್ಯಾಜ್ಯ ನಿಯಮ ಕುಡ್ಲ ಮಹಾನಗರ ಪಾಲಿಕೆ ತ್ಯಾಜ್ಯ ನಿರ್ವಹಣೆ ಉಪವಿಧಿತಂಚ ಬೊಕ್ಕ ರಾಜ್ಯ ಹೈಕೋರ್ಟ್ ನಿರ್ದೇಶನದಂಚ ಪಾಲಿಕೆ ಸುತ್ತದ ಇಲ್ಲು ಬೊಕ್ಕ ವಸತಿ ಕಟ್ಟುಣಲಿಡ್ದು ದಕ್ಕುನ ತ್ಯಾಜ್ಯ ಸುತ್ತಲೇನು ಪಜ್ಜಿ ಬೊಕ್ಕ ನುಂಗುದಿನ ಕಜಾವೊಂದು ವಿಂಗಡ ಮಲ್ತದು ವೈಜ್ಞಾನಿಕವಾದ ವಿಲೇವಾರಿ ಮಲ್ಪುನ ಕಡ್ಡಾಯ ಆದುಂಡು. ಈ ಬಗೆಟ್ ಕುಡ್ಲ ಮಹಾನಗರ ಪಾಲಿಕೆದ ಕಮಿಷನರ್ ಅಕ್ಷಯ್ ಶ್ರೀಧರ್ ಪ್ರಕಟಣೆ ತೆರಿಪಾದಿರ. ಇತ್ತೆ ಮಹಾನಗರ ಪಾಲಿಕೆ ಸುತ್ತುಡು ಕೊರೋನಾ ಪಾಸಿಟಿವ್ ಕೇಸ್ ದಿನ ದಿನ ಹೆಚ್ಚೊಂದುಂಡು. ಮೂಲೊಡೆ ಕಜವುನು ಬೇತೆ ಬೇತೆ ಮಲ್ಪಂದೆ ಕೊರುಂಡ ಘನತ್ಯಾಜ್ಯ ಸಂಸ್ಕರಣಾ ಘಟಕಡು ಕಜವು ವಿಂಗಡ ಮಲ್ಪುನ ಕರ್ತವ್ಯದ ನಿರ್ಮಲ ಕಾರ್ಮಿಕರಿಗೆ ಅಪಾಯದ ಸಾಧ್ಯತೆ ಹೆಚ್ಚಾದುಂಡು. ಈ ದುಂಬೆ ಈ ಬಗೆಟ್ ಜಾಗೃತೆ ಪಂತ ಕಜವು ಬೇತೆ ಬೇತೆ ಮಲ್ತದ ಕೊರಿಯರೆ ಕೇನೊಂದುಂಡು. ಬೇತೆ ಬೇತೆ ಮಲ್ತ ಜಿಂಡ ಆ ಕಜವನ್ನು ದೆತೊನರಿ ಜಿಂದ್ ಪಾಲಿಕೆ ತೀರ್ಮಾನಗು ಬೈದಂಡ. ಶುಕ್ರವಾರ ನೊಂಗುದಿನ ಕಜವನು ಶುಕ್ರವಾರ ಬಿಡ್ದು ಬಾಕಿದ ಮಾತಾದಿನೊಕ್ಲಿಡ್ ಪಜ್ಜಿ ಕಜವನು ಪಾಲಿಕೆದ ತ್ಯಾಜ್ಯ ಒಟ್ಟು ಮಲ್ಪನ ಗಾಡಿಗೂ ಕೊರಡು. ಈ ಸೂಚನೆ ಮೀರಿಂಡ ಕೆಎಂಸಿ ನಿಯಮ 147 ಆಜಿಬೊಕ್ಕ ಎಂಸಿಸಿ ತ್ಯಾಜ್ಯ ನಿರ್ವಹಣೆ ಉಪವಿಧಿತಂಚ ಭಾರಿ ದಂಡ ಪಾಡುಂಡು. ಸಾರ್ವಜನಿಕರು ಮಾರ್ಗದ ಬರಿಟ್ ಕಜವು ದಕ್ಕುನಿ ಅತ್ತಂಡ ಪಾಡುನ ತೋಜುಂಡ 10,000 ರೂಪಾಯಿ ದಂಡ ಪಾಡ್ದು ಕ್ರಿಮಿನಲ್ ಕೇಸ್ ಪಾಡುಂಡು. ತ್ಯಾಜ್ಯ ಸಂಸ್ಕರಣೆಗೆ ಅಕುಲಕುಲು ಕಾಂಪೋಸ್ಟಿಂಗ್ ಘಟಕ ಮಲ್ತೊಂಡ ಇತ್ತೆದ ಸಾಲದ ಆಸ್ತಿ ತೆರಿಗೆದ ಘನತ್ಯಾಜ್ಯ ಟ್ಯಾಕ್ಸಿಡ್ 150 ಬುಡ್ದು ಪ್ರೋತ್ಸಾಹ ಕೊರ್ಪುಂಡು ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ಅಕ್ಷಯ್ ಶ್ರೀಧರ್ ಪ್ರಕಟಣೆ ಗೊತ್ತು ಮಲ್ತಿದೆರ. ಕೊರೋನಾ ಮಾಮಾರಿ ಇಡೀ ದೇಶಗೂ ಪದರ್ದುಪ್ಪುನಗ ಸರ್ಕಾರ ಕರೆಂಟ್ ಬಿಲ್ ಕಮ್ಮಿ ಪಂಡ 3 ತಿಂಗಳಿಗೂ ಬುಡ್ದು ಬುಡೊಂದು ಎಐಸಿಸಿ ಕಾರಿಂತಿರ ವಿಧಾನ ಪರಿಷತ್ ಮಾಜಿ ಸದಸ್ಯರ ಐವನ್ ಡಿಸೋಜಾ ಒತ್ತಾಯ ಮಲ್ತಿದೆರ. ಅರ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿಗಾರರ ಪಾತೆರಿಗೆರ. ಕುಡ್ಲದ ಕಾಂಗ್ರೆಸ್ ಭವನಡು ಎಐಸಿಸಿ ಕಾರಿಂತಿರು ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜಾ ಪಾತೆರ್ದು ಕೊರೋನಾ ಮಾಮಾರಿ ಇಡೀ ದೇಶಗೂ ಪದರ್ದುಪ್ಪುನಗ ಸರ್ಕಾರ ಕರೆಂಟ್ ಬಿಲ್ಲನ್ನು ಕಮ್ಮಿ ಪಂಡ 3 ತಿಂಗಳಿಗೂ ಬುಡ್ದು ಬುಡೊಂದು ಒತ್ತಾಯ ಮಲ್ತಿರ. ಲಾಕ್ಡೌನ್ ಉಪ್ಪುನ ಇಂಚಿನ ಪೊರ್ತುಡು ಕರೆಂಟ್ ಬಿಲ್ಗೆ ಬೇಡಿಕೆ ದಿಯರೆ ಬಲ್ಲಿ ಕಮ್ಮಿ ಪಂಡ 3 ತಿಂಗಳಿಗೂ ಕರೆಂಟ್ ಬಿಲ್ಲನ್ನು ಬುಡ್ದು ಬುಡ್ಪಾಂದು ರಾಜ್ಯ ಸರ್ಕಾರ ತುರ್ತುಡು ಗೊತ್ತು ಮಲ್ಪೊಡು. ಕರೆಂಟ್ ಸಾಗವನೇನು ಅಂತಾರೆ ಬಲ್ಲಿ ಕರೆನ ಸರ್ತಿ 3 ತಿಂಗಳದ ಬಿಲ್ಲನ್ನು 6 ತಿಂಗಳು ಸೇರ್ಸಾದ ಕೊಡ್ತೀರ. ಜನಕ್ಲಿಗೂ ನನಲಾತ್ ಪುದೆ ಪಾಡಿನಂಚ ಆತಡ. ಮಹಾನಗರ ಪಾಲಿಕೆಡು ಮಹಾನಗರ ಪಾಲಿಕೆಡು ಜೂನು ಮುಟ್ಟ ನೀರ್ದ ಬಿಲ್ ದೆತೊನೊಂದಿನಂಚ ಮಲ್ತುದಿರ ಐತ ಬದಲು ಇಡೀ ದೆತೊನೊಡ್ಚಿ ಮಹಾನಗರ ಪಾಲಿಕೆಡು ಅಭಿವೃದ್ಧಿಗೆಂದು ಉಪ್ಪುನ ಕಾಸದ 150 ಜನಕ್ಲಿನ ಅಗತ್ಯಲಿಗೆ ಒದಗಾರೆ ಗಳಿಸ್ಲೆಂದು ಐವನ್ ಡಿಸೋಜಾ ಪಂಡಿರ. ಇವತ್ತು 24ನೇ ದಿವಸ ಲಾಕ್ಡೌನ್. ವಿದ್ಯುತ್ ಬಿಲ್ಲನ್ನು ಡಿಮಾಂಡ್ ಮಾಡಬಾರ್ದು. ರಾಜ್ಯ ಸರ್ಕಾರ ಕೂಡಲೇ ಪ್ರಕಟಣೆ ಹೊರಡಿಸಬೇಕು. ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡ್ತೀವಿ, ಕನಿಷ್ಠ 3 ಮಂತ್ಸ್, ಕನಿಷ್ಠ 3 ತಿಂಗಳ ವಿದ್ಯುತ್ ಬಿಲ್ಲನ್ನು ಮನ್ನಾ ಮಾಡ್ತೇವೆ ಅಂತೇಳೋ ಘೋಷಣೆ ಇಮಿಡಿಯೇಟ್ ರಾಜ್ಯ ಸರ್ಕಾರ ಮಾಡಬೇಕು ಅಂತ ನಾವು ಈ ಸಲ ಡಿಮಾಂಡ್ ಮಾಡ್ತೀವಿ. ನಾವು ಈಗಾಗಲೇ ಮನವಿ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಮನೆಯ ವಿದ್ಯುತ್ ಶಕ್ತಿಯನ್ನು ಸರಬರಾಜನ್ನು ನಿಲ್ಲಿಸಬಾರ್ದು, ವಿದ್ಯುತ್ ಬಿಲ್ಲನ್ನು ಕೊಟ್ಟು ಡಿಮಾಂಡ್ ಮಾಡಬಾರ್ದು. ಮತ್ತು ಕಳೆದ ಬಾರಿ ಮಾಡಿದಂತಹ ತಪ್ಪು, ಕಳೆದ ಬಾರಿ 3 ತಿಂಗಳ ವಿದ್ಯುತ್ ಬಿಲ್ಲನ್ನು 6 ತಿಂಗಳು ಒಟ್ಟು ಸೇರಿಸಿಕೊಟ್ರು. ಅವ್ರು ಮೊದಲೇ ಲಾಸಲ್ಲಿ ಮತ್ತು ಲಾಸ್, ಮತ್ತು ಅದಕ್ಕೆ ಬಡ್ಡಿ. ಯಾವುದೇ ಕಾರಣಕ್ಕೂ ಮೆಸ್ಕಾಂ ಅವರು ಮಾಡಿದರೆ ನಾವು ಅದರ ವಿರುದ್ಧ ಚಳವಳಿ ಮಾಡ್ತೇವೆ, ಆಂದೋಲನ ಮಾಡ್ತೇವೆ. ನಗರ ಪಾಲಿಕೆಯಲ್ಲಿ ನೀರಿನ ಬಿಲ್ಲನ್ನು ಜೂನ್ವರೆಗೆ ವಿನಾಯಿತಿ ಕೊಟ್ಟಿದ್ದಾರೆ. ಸಂಪೂರ್ಣ ಮಾಫಿ ಮಾಡಬೇಕು. ಮತ್ತು ಟ್ಯಾಕ್ಸ್ ಅನ್ನು ರಾಜ್ಯ ಸರ್ಕಾರದ್ದು ನಮ್ಮ ಸಭೆಯಲ್ಲಿ ಇವತ್ತು ತೀರ್ಮಾನ ಮಾಡಿದ್ದೇವೆ. ನಗರ ಪಾಲಿಕೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನು ದುಡ್ಡಿದೆ, ಆ ದುಡ್ಡಿನ 50% ಡೈವರ್ಟ್ ಮಾಡಿ ಯಾರಿಗೆಲ್ಲ ಊಟದ ವಸತಿ ಸೌಕರ್ಯದ ಅವಶ್ಯಕತೆ ಇದೆ ಅದಕ್ಕೆ ಒದಗಿಸಿಕೊಡ್ಬೇಕು. ಬಿಲ್ಲು, ಯಾವುದೇ ಬಿಲ್ಲು, ಅವರದ ವ್ಯಾಪಾರ ಬಿಲ್ ಇರ್ಬೋದು ಅಥವಾ ಯಾವುದೇ ಬಿಲ್ಲು, ನೀರಿನ ಬಿಲ್ ಇರ್ಬೋದು, ಸೆಸ್ ಇರ್ಬೋದು, ಎಲ್ಲವನ್ನ, ಮೆಡಿಸಿನ್ ಇರ್ಬೋದು, ಏನು ಅವಶ್ಯಕತೆ ಇದೆ ನಗರ ಪಾಲಿಕೆಯ ಒಳಗಡೆ ವಾಸಿಸಿರುವಂಥ ನಿವಾಸಿಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮದ ದುಡ್ಡನ್ನು ಡೈವರ್ಟ್ ಮಾಡಿ ಅವರಿಗೆ ಒದಗಿಸಿಕೊಡ್ಬೇಕು. ದಕ್ಷಿಣ ಕನ್ನಡ ಜಿಲ್ಲೆದ ಕೊರೋನಾ ಕೋವಿಡ್ ಸ್ಥಿತಿಗತಿಲಿನ ಬಗೆಟ್ ಶ್ವೇತಪತ್ರ ಪಿದಟ್ ಪಾವಡೊಂದು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಒತ್ತಾಯ ಮಲ್ತಿದೆರ. ಅರ ಸುದ್ದಿಕೊಟ್ಟಡು ಪಾತೆರ್ದು ಕೊರೋನಾ ಸೀಕನ್ನು ಪತ್ತಡು ದೀಪನವಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇಡೀ ಸೋತ್ ಪೋತುನೊಂದು ದೂರ್ದೆರ.
ಶಾಸಕರು ಯುಟಿ ಖಾದರ್ ಕುಡ್ಲಡ ಸುದ್ದಿಕುಟ್ಟೊಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಕೊರೋನಾ ಕೋವಿಡ್ ಸ್ಥಿತಿಗತಿಲಿನ ಬಗೆಟ್ ಶ್ವೇತಪತ್ರ ಪಿದಡ್ಪಾವುಡುಂದು ಒತ್ತಾಯ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕೊರೋನಾ ಸೀಕನ ಪತ್ತದ ದೀಪನವಲು ಇಡೀ ಸೋತು ಪೋತುಂಡೋ. ಜಿಲ್ಲೆಡು ಕೊರೋನಾ ಗಂಭೀರವಾದುಂಡೋ. ಹಳ್ಳಿಲೆಗ್ ಪದರೊಂದುಂಡೋ. ಕೊರೋನಾ ಸೀಕನೆ ದುಂಬುದಿ ಒಂದು ಏತೋ ಆಸ್ಪತ್ರೆಲು ಸೀಕದಕ್ಲೆಡ್ದು ಜಿಂಜಪಣವುದಿತ್ತೊನ್ನ ದೂರು ಕೇಂದು ಬರೊಂದುಂಡೋ. ಅಂಚಾದ ಜಿಲ್ಲೆಡು ಏತೋ ಕೊರೋನಾ ಸೀಕದಕ್ಲು ಉಲ್ಲೆರ. ಆಸ್ಪತ್ರೆಡು ಮರ್ದು ಪಡೆಯೊಂದುಪ್ಪನ ಸೀಕದಕ್ಲು ಏತು ಜನ ತೀರ್ದೆರು. ಐಸಿಯುಡು ಏತು ಜನ ಕೊರೋನಾ ಸೀಕದಕ್ಲು ಉಲ್ಲೆರು. ಇಂಚ ಕೆಪ್ಪುಗುಪ್ಪುಂಡು. ಈ ಬಗೆಟ್ ಶ್ವೇತಪತ್ರ ಪಿದಡ್ಪಾವುಡುಂದು ಯುಟಿ ಖಾದರ್ ಒತ್ತಾಯ ಮಲ್ತೆರ. ಜಿಲ್ಲಾಧಿಕಾರಿನ ಒಟ್ಟುಗು ಪ್ರಧಾನಮಂತ್ರಿ ನಡಪಾಯಿನ ವಿಡಿಯೋ ಪಾತ್ರಕತೆ ಬಗೆಟ್ ವಿಷಯ ದುಂಬುದಿದ್ದು ಡಿಸಿಲೆನು ಪ್ರಧಾನಮಂತ್ರಿಲು ಕಮಾಂಡರ್ ಇನ್ ಚೀಫ್ ಎಂದು ಪಂತೆರ. ಜಿಲ್ಲಾಧಿಕಾರಿಲು ನ್ಯಾಯಾಧಿಕರಣದ ಅಧಿಕಾರಡುಲ್ಲೆರ. ಕಮಾಂಡರ್ ಇನ್ ಚೀಫ್ ಮಲ್ತದು ಬೊಕ್ಕ ವಾಪವರ್ ಕೊಡ್ತೆರ. ತಹಶೀಲ್ದಾರರು ಎಸಿ ಕೆಲಸ ಮಲ್ಪಂದೆ ಇತ್ತಂಡ ಅಕ್ಲಿನ ಮಿತ್ತ ಆಕ್ಷನ್ ತೆತ್ತೊನ್ನ ಪವರ್ಲ ಡಿಸಿರೆ ಗಿಜ್ಜಿಂದಾಂಡ ಜಿಲ್ಲಾ ಆರೋಗ್ಯಾಧಿಕಾರಿ ಅತ್ತಂಡ ಡಾಕ್ಟರ್ ಕೆಲಸ ಮಲ್ಪಂದೆ ಇತ್ತಂಡ ಅಕ್ಲಿನ ವರ್ಗ ಮಲ್ಪನ ಪವರ್ ಡಿಸಿರೆಗೆ ಉಂಡ ಅಂದು ಪ್ರಶ್ನೆ ಪಾಡಿನ ಶಾಸಕರು ಯುಟಿ ಖಾದರ್ ಗ್ರಾಮ ಮಟ್ಟಡು ಟಾಸ್ಕ್ ಫೋರ್ಸ್ ಕಟ್ಟರೆ ಪ್ರಧಾನಮಂತ್ರಿ ಸೂಚನೆ ಕೊಡ್ತೆರ. ನಮ್ಮಲ್ಪ ಈ ದುಂಬೆ ಟಾಸ್ಕ್ ಫೋರ್ಸ್ ಕಟ್ಟದು 2 ತಿಂಗೊಲೆ ಆತಂಡ. ಇಂದಿಟ್ಟು ನಮ್ಮ ಪ್ರಧಾನಿ ಏತು ಪೀರ ಉಲ್ಲೇರಿಂದ ಅರ್ಥ ಮಂತೊಲ್ಲೆಂದು ಯುಟಿ ಖಾದರ್ ಕೋಂಗಿ ಮಲ್ತೆರ. ಇವತ್ತು ಆಸ್ಪತ್ರೆ ಹೋದವರು ಬಹಳಷ್ಟು ಇವತ್ತು ಸಂಕಷ್ಟದ ಪರಿಸ್ಥಿತಿಯಲ್ಲಿ. ಜಿಲ್ಲೆಯಲ್ಲಿ ಇವತ್ತು ವೈಟ್ ಪೇಪರ್ ಒಂದು ಕ್ಲಾರಿಟಿ ಬೇಕು. ಎಷ್ಟು ಜನ ಹಾಸ್ಪಿಟಲ್ ಅಡ್ಮಿಟ್ ಆಗಿಲ್ಲ, ಐಸಿಯುಗೆ ಎಷ್ಟು ಜನ ಬದುಕಲ್ಲಿ ಬಂದಿದ್ದಾರೆ, ಎಷ್ಟು ಜನರಿಗೆ ಎಲ್ಲಿ ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂತೇಳಿ. ಜಿಲ್ಲಾಡಳಿತ ಒಂದೇ ಇರುವುದು, ಜಿಲ್ಲಾ ಉಸ್ತುವಾರಿ ಸಚಿವರು ಸೇಮ್, BHO ಸೇಮ್ ಒಂದೇ, ಮತ್ತೆ ಒಂದೊಂದು ಆಸ್ಪತ್ರೆಯಲ್ಲಿ ಒಂದೊಂದು ರೇಟ್ ಹಾಕಿ. ಇದನ್ನು ಯಾರು ನೋಡಬೇಕು? ಒಂದೊಂದು ಹಾಸ್ಪಿಟಲ್ ಸಿಸ್ಟಮ್ ಯಾಕೆ? ನೀವು ನೋಡಲ್ ಅಧಿಕಾರ ಹಾಕಿದ್ದೀರ, ನೋಡಲ್ ಅಧಿಕಾರ ಹೋಗ್ತೇವೆ, ನೀವು ನೋಡಿದ್ದೀರಾ? ಮೆಡಿಕಲ್ ಫೀಲ್ಡ್ ಅಲ್ಲದಂಥವ್ರನ್ನು ಇಲ್ಲಿ ಕಾರ್ಪೊರೇಷನ್ನಲ್ಲಿ ಬೇರೆ ಡಿಪಾರ್ಟ್ಮೆಂಟ್ 100 ಕೆಲಸ ಇದ್ದವರನ್ನು ಅಲ್ಲಿ ನೋಡಲ್ ಅಧಿಕಾರ ಹಾಕಿ ಅವ್ರು ಹೋಗೋದೇ ಇಲ್ಲ. ಅವ್ರು ಹೋಗಿ ಆಸ್ಪತ್ರೆಗೆ ಹೇಳುದು ರೂಲ್ಸ್ ಏನಂತೀವಿ, ಇವರಿಗೆ ಗೊತ್ತಿಲ್ಲ. ಕರೆಕ್ಟಾಗಿ ತೀರಿ ಹೋದರೆ PP ಕಿಟ್ ಫ್ರೀ ಉಂಟಾ ಇಲ್ವಾ ಅಂತ ಹೇಳಬೇಕು. ನಾವು ಮೊನ್ನೆ DC ಆಫೀಸರ್ ಮಾತಾಡುವಾಗ 3 PP ಕಿಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಆಸ್ಪತ್ರೆನಲ್ಲಿ ಫ್ರೀ ಕೊಡ್ತೇವೆ, ಗೌರ್ಮೆಂಟ್ ಅವ್ರಿಗೆ ಕೊಡ್ತದೆ. ಅದು ಆಸ್ಪತ್ರೆ ಫಾರ್ಮಸಿಯಲ್ಲಿ 1,500 ರೂಪಾಯಿ ಚಾರ್ಜ್ ಮಾಡ್ತಾರೆ ಬಡವರಿಗೆ ಒಂದಕ್ಕೆ. ಏನೋ ಒಂದು ಸಿಸ್ಟಮ್ ಬರಬೇಕಲ್ಲ. ಕುಡ್ಲ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ದಿನ ಕೊರೋನಾ ಸೀಕ್ ಹೆಚ್ಚೊಂದಿತ್ತಂಡಲ ಕುಡ್ಲದ ಪುದರ್ಪೋಯಿನ ವೈದ್ಯರು ಡಾಕ್ಟರ್ ಕಕ್ಕಿಲಾಯರು ಮಾಸ್ಕ್ ಪಾಡಂದೆ ಸೂಪರ್ ಮಾರ್ಕೆಟ್ಗೆ ಪೋದು ಸಾಮಾಜಿಕ ಜಾಲತಾಣಡು ಸುದ್ದಿ ಆತೆರ. ಮಾಸ್ಕ್ ಪಾಡಂದಿನ ಬಗೆಟ್ ಸೂಪರ್ ಮಾರ್ಕೆಟ್ದ ಮ್ಯಾನೇಜರ್ಗ್ಲ ಡಾಕ್ಟರ್ ಎಗ್ಲ ಓದಂಟಾತಂಡ. ಜವಾಬ್ದಾರಿಕೆದ ಡಾಕ್ಟ್ರೇ ಜಿಲ್ಲಾಡಳಿತದ ಕೊರೋನಾ ನಿಯಮ ಪಾಲನೆ ಮಲ್ಪಂದಿನ ಬಗೆಟ್ ಸಾರ್ವಜನಿಕರು ಅಸಮಾಧಾನ ತೋಜಾದೆರ. ಕೊರೋನಾ ರಡ್ಡನೇ ಸೆರೆಕ್ ಇಡೀ ದೇಶ ಕಂಗಾಲಾತಂಡ. ಕುಡ್ಲ ಸೇರ್ದು ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಹೆಚ್ಚೊಂದುಂಡೋ. ಪಾಕ್ ಜನ ಜೀವ ಕಳೆ ಒಂದೆರ. ಲಾಕ್ಡೌನ್ ಜಾರಿಡಿತ್ತಂಡಲ ಕೊರೋನಾ ಕಮ್ಮಿ ಆಪುನ ಲಕ್ಷಣ ತೋಜೊಂದಿಜ್ಜಿ. ಸಾರ್ವಜನಿಕರು ಮಾಸ್ಕ್ ಪಾಡೊಂದು ಸಾಮಾಜಿಕ ಅಂತರ ಕಾತೊನೆರೆ ಜಿಲ್ಲಾಡಳಿತ ಜಾಗೃತಿ ಮೂಡಾವೊಂದುಂಡೋ. ಕುಡ್ಲದ ಪುದರ್ಪೋಯಿ ವೈದ್ಯರು ಡಾಕ್ಟರ್ ಕಕ್ಕಿಲಾಯರು ಮಾಸ್ಕ್ ಪಾಡಂದೆ ಕುಡ್ಲದ ಸೂಪರ್ ಮಾರ್ಕೆಟ್ಗೆ ಅಗತ್ಯ ವಸ್ತುಲಿನ ದೆತ್ತೊನೆರೆ ಪೋಯಿನ ವಿಡಿಯೋ ಒಂಜಿ ಸಾಮಾಜಿಕ ಜಾಲತಾಣಡು ಸುದ್ದಿ ಆತಂಡ. ಮಾಸ್ಕ್ ಇಜ್ಜಂದಿ ನೀಡಿದವರ ಸೂಪರ್ ಮಾರ್ಕೆಟ್ ಮ್ಯಾನೇಜರ್ ಬೊಕ್ಕ ಡಾಕ್ಟರ್ಗೆ ಪಾತ್ರಕತೆ ಅದು ಓದಂಟಗೆ ತಿರುಗದಂಡ. ಜವಾಬ್ದಾರಿದ ಡಾಕ್ಟರ್ ಸಾರ್ವಜನಿಕ ಜಾಗೆಡು ಕೊರೋನಾ ನಿಯಮಲಿನ ಪಾಲನೆ ಮಲ್ಪಂದಿನ ಬಗೆಟ್ ಸಾರ್ವಜನಿಕರಿಗೆ ಅಸಮಾಧಾನ ತೋಜಿದಂಡ. The main mask is for everybody, not only for you. For my staff, for my customers also. I'm not putting anybody at risk because I have already had COVID. I have recovered 1 year. Correct. Listen to me. The rule is listen to me. The rule can be made. Foolish rules can be made. Correct. Lockdown is a foolish rule. Have you opposed it? Yeah, we have opposed it. You are not here. Correct. No, you are not opposed it. So you go and oppose. You are opposed. I have spoken about it. This is not the place for me to oppose. This is not a place. This is a shopping place. This is not for opposition. Please, you're acting foolish. No, I'm not acting foolish. You are acting foolish. No, I'm following science. I do not want to be fooled by this foolish government. Please go by your information. This is not here to comment. Listen to me. Please listen to me.
bring the next customer. You are stopping. Not me. You are not stopping. You don't know what you are doing. ಕೊರೋನಾ ಸಿಕಡತೀರ್ನ ಬೆಳ್ಳಾರೆ ತಡಗಜದ ವ್ಯಕ್ತಿವರಿಯನ ಪುಣತ ಅಕೀರಿದ ಕಿರಿಯಲೆನ್ನು ಗೌರಿ ಹೊಳೆತ ಮಸಣುಡು ನಡಪಾಯರೆ ಊರ್ದಕ್ಲು ಬುಡಂದಿನ ಬೇಜಾರದ ಸಂಗತಿ ನಡೆತದನ ಅಕೇರಿಗೂ ಸುಳ್ಯದ ಒಬ್ಬರಡ್ಕದ ಹಿಂದೂ ರುದ್ರ ಭೂಮಿ ವಿಮುಕ್ತಿ ದಾಮಡು ಪುಣಕೊನೆ ಇருந்து ವರದಿಯಾತನ ಕೊರೋನಾ ಸೀಕಡತೀರ್ನ ಬೆಳ್ಳಾರೆ ತಡೆಗಜಿತ ಉರಿಯನ ಪುಣ ಪೊತ್ತಾಯರೆ ಗೌರಿ ಹೊಳೆ ಮಸನುಗು ಕೊನುಂಡ ಗೌರಿ ಹೊಳೆ ತಕುಲು ವಿರೋಧ ಮಲ್ತಿನ ಸಂಗತಿ ನಡೆತದಂಡ ಅಂಜದ್ ಸುಳ್ಯ ಕೊಡಿಯಲ್ ಬೈಲ್ದ ಹಿಂದೂ ರುದ್ರಭೂಮಿ ವಿಮುಕ್ತಿ ಧಾಮಗೂ ಜಾಗಿ ಬದಲ್ತದ ಅಲ್ಪ ಪುಣತ ಅಕೀರಿದ ಕಿರಿಯಲಿನ ನಡಪಾಯಿರ ಬೆಳ್ಳಾರೆ ತಡೆಗಜಿತ ವ್ಯಕ್ತಿ ಒರಿ ಹುಷಾರಿಜ್ಜಾಂದೆ ಅಂಗಾರೆ ಕಾಂಡೆ ತೀರ್ದಿರ ಅರೆನ ಕೊರೋನಾ ವರದಿ ಪಾಸಿಟಿವ್ ಆದಿತ್ತಡ ಅರೆನ ಪುಣ ಪೊತ್ತಾಯರೆ ಬೆಳ್ಳಾರೆ ಗೌರಿ ಹೊಳೆತ ರುದ್ರಭೂಮಿಡ ಅವಕಾಶ ಕೋರ್ದು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ನಿರ್ಧಾರ ಮಲ್ತದ ಅಟ್ಟಣೆ ಆದಿತ್ತಡ ಕೊರೋನಾ ಸಿಕ್ಕದರನ ಪುಣ ಈ ಮಸಣಗು ಕನಪೇರಂದು ಮಾಹಿತಿ ತಿಕ್ಕಿನ ಬೇರಿಕೆ ಊರ್ದಕುಲು ಸೇರ್ದು ಮುಲ್ಪ ಅಕೀರಿದ ಕಿರಿಯೆ ಮಲ್ಪೆರಬಲ್ಲಿ ಮುಲ್ಪ ಸರಿಯಾಯಿನ ವ್ಯವಸ್ಥೆ ಇಜ್ಜಿ ರುದ್ರಭೂಮಿ ಅಭಿವೃದ್ಧಿ ಆತಜಿ ಸರಿಯಾಯಿನ ಕಟ್ವಣ ಇಜ್ಜಿ ಅಂಚಾದ ಮುಲ್ಪ ಪುಣತ ಅಕೀರಿದ ಕಿರಿಯ ನಡಪಾಯಿರ ಬಲ್ಲಿಂದು ವಿರೋಧ ತೋಜಾಯಿರ ಬೆಳ್ಳಾರೆ ಪೊಲೀಸರು ಜಾಗಿಗೆ ಬತ್ತದ ಜನಕ್ಲಿಗೆ ಸಮಾಧಾನ ಪಂಡಲ ಏರ್ಲ ಕೇನಿರೆ ತಯಾರಿಜ್ಜಾಂಡ ಅಕೇರಿಗ ತೀರ್ನರೇನ ಇಲ್ಲಲ್ದಕುಲು ಪುಣತ ಬಗೆಟ್ ಲಡೈ ಮಲ್ತನೊಡೆ ಬೇತ ಕಡಿಟ್ ಕೊನ್ನುಲೆಂದು ಕೇನೊಂಡೇರ ಐಡ್ದ ಬೊಕ್ಕ ಸುಳ್ಯ ಉಬರಡ್ಕ ಗ್ರಾಮ ಪಂಚಾಯತ್ ಸುತ್ತದ ಕೊಡಿಯಲ್ ಬಯಲು ಹಿಂದೂ ರುದ್ರಭೂಮಿಗೆ ಕೊನ್ನದು ಅವರು ಅಕೀರಿದ ಕಿರಿಯಲೇನ ನಡಪಾಯಿರಂದು ತಿರಿದು ಬೈದಂಡ ಡಿಸಿ ಆದೇಶ ಈಗ ಆಣಲೇರಲ್ಲ ಅಕಲೇ ಬರಬಲ್ಲೆ ಅದಲ್ಲ ನಿಮಗೆ ಬಣ್ಣ ಜನ ಒತ್ತಿ ಜನ ತಗೊಂಡ ಬೇರಿಗೆ ಈಗ ಮುಡ್ಪೂಜೆ ಬಂದ ಡಿಸಿ ಆದೇಶ ಈಗ ಆಣಲೇರಲ್ಲ ಅಕಲೇ ಬರಬಲ್ಲೆ ಗ್ರಾಮೀಣ ಮಟ್ಟದ ಜಂಕ್ಷನ್ಲಿನ ಅಭಿವೃದ್ಧಿಗೆ ಒತ್ತು ಕೊರೊಂದುಂಡು ದೇರ್ಲಕಟ್ಟೆ ಅಸೇಗೋಳಿ ಜಂಕ್ಷನ್ ಅಭಿವೃದ್ಧಿ ಬೇಗ ನಡಪೆರುಂಡು 10 ಕೋಟಿ ರೂಪಾಯಿ ಅನುದಾನದ ಕುತ್ತಾರ್ ದೇರ್ಲಕಟ್ಟೆ 4 ಸಾಲು ಮಾರ್ಗದ ಕೆಲಸ ಮುಗಿದುಂಡು ತೊಕ್ಕೊಟ್ಟುರ್ದು ಕುತ್ತಾರ್ಗೂ 24 ಕೋಟಿ ರೂಪಾಯಿ ಮಂಜೂರು ಆತನಂದು ಶಾಸಕರು ಯುಟಿ ಖಾದರ್ ಪಂತೆರ ನಾಟಿಕಲ್ ಜಂಕ್ಷನ್ ಅಭಿವೃದ್ಧಿ ಕೆಲಸ ತೂದು ಆರ್ಪಾತಿರಿಯರ ಉಳ್ಳಾಲ ಕ್ಷೇತ್ರ ವಲಯದ ನಾಟೆಕಲ್ದ ಮಾರ್ಗ ಅಗಲ ಮಲ್ಪನ ಕೆಲಸ ನಡತೊಂದಿದ್ದ ಸರ್ಕಲ್ ಕಟ್ಟೊಂದುಂಡು ಕ್ಷೇತ್ರದ ಶಾಸಕರು ಮಾಜಿ ಮಂತ್ರಿ ಯುಟಿ ಖಾದರ್ ಮುಳಿಚಲು ಕಾರ್ಯನು ತುಯ್ಯರ ಈ ಪೊರ್ತುಡು ಯುಟಿ ಖಾದರ್ ಪಾತಿರ್ದ ಗ್ರಾಮೀಣ ಮಟ್ಟದ ಜಂಕ್ಷನ್ ಅಭಿವೃದ್ಧಿಗೆ ಹೆಚ್ಚು ಗುಮನ ಕೊಡ್ತುಂಡು ಭವಿಷ್ಯಡು ಹೆಚ್ಚು ಜನ ಸೇರ್ನಾಗ ಗಾಡಿಲಿನ ಪೋಪರಿ ಬರ್ಪರಿಗ ಸಮಸ್ಯೆ ಆಯರೆ ಬಲ್ಲಿಂದ ಉದ್ದೇಶಾದಿ ಒಂದು ಉಳ್ಳಾಲ ಕ್ಷೇತ್ರದ ಗ್ರಾಮೀಣ ಭಾಗದ ಪಾಕ ಜಂಕ್ಷನ್ಲಿನ ಅಗಲ ಮಲ್ಪನ ಬೊಕ್ಕ ಅಭಿವೃದ್ಧಿ ಕಾರ್ಯ ನಡಪಾವುದುಂಡು ಪಂಡೆ ನಾಟೆಕಲ್ ದುಗ್ಗಜರಕಟ್ಟೆ ಮೋಂಟೆಪದವು ಜಂಕ್ಷನ್ ಅಗಲ ಮಲ್ಪುನ ಬೊಕ್ಕ ಅಭಿವೃದ್ಧಿ ಕೆಲಸ ಶುರುವಾತಂಡ ದೇರ್ಲಕಟ್ಟೆ ಅಸೇಗೋಳಿ ಬೇಗ ಅಭಿವೃದ್ಧಿ ಆಯ್ರುಂಡು 10 ಕೋಟಿ ಅನುದಾನಡು ಕುತ್ತಾರಡ್ದು ದೇರ್ಲಕಟ್ಟೆ ಮುಟ್ಟದ 4 ಸಾಲ್ ಮಾರ್ಗ ಮನ್ಪನ ಕೆಲಸ ಮುಗಿದಂಡ ತೊಕ್ಕೊಟ್ಟುರ್ದು ಕುತ್ತಾರ್ ಮುಟ್ಟದ ಮಾರ್ಗಗೂ 24 ಕೋಟಿ ರೂಪಾಯಿ ಮಂಜೂರಾತಂಡ ಅನುದಾನ ಬಿಡುಗಡೆ ಆವಂದೆ ಕೆಲಸ ಜೇಂಕದಂಡ ದೇರ್ಲಕಟ್ಟೆರ್ದು ಕಂಬಳ ಪದವು ಮಾರ್ಗನು 4 ಸಾಲು ಮಾರ್ಗ ಆದ ಮಲ್ಪುನ ನನ್ನದ ಯೋಜನೆ ಬೇಗ ಶುರುವಾಯ್ರುಂಡು ಕಾಂಗ್ರೆಸ್ ಸರ್ಕಾರ ಇಜ್ಜಂದೆ ಕಾಮಗಾರಿ ಕಮ್ಮಿ ಆತಂಡ ಇತ್ತದ ಸರ್ಕಾರ ಉಪ್ಪುನ ಪೊರ್ತುಡು ಆಯ್ನಾತು ಪ್ರಯತ್ನ ಮಲ್ಪುವ ಅಂಡ ಆಯ್ಜಿಂಡ ನನದ ಸರ್ತಿ ಬರ್ಪುನ ಕಾಂಗ್ರೆಸ್ ಸರ್ಕಾರದ ಪೊರ್ತುಡು ಬಾಕಿ ಕಾಮಗಾರಿಲಿನ ನಡಪಾವಂದು ವಿಶ್ವಾಸ ಮೂಡಾಯಿರ ದೇರ್ಲಕಟ್ಟೆ ನಾಟಕಲ್ ಪ್ರದೇಶ ಇವತ್ತು ಅತ್ಯಂತ ಒಂದು ಅಭಿವೃದ್ಧಿಯ ಪ್ರದೇಶ ಇದು ಗ್ರಾಮೀಣ ಮಟ್ಟವಾಗಿದ್ದರೂ ಕೂಡ ನನ್ನ ಕನಸೇನಿತ್ತು ಅಂತ ಹೇಳಿದರೆ ಎಲ್ಲ ಗ್ರಾಮೀಣ ಮಟ್ಟದ ಜಂಕ್ಷನನ್ನು ನಾವು ಅಭಿವೃದ್ಧಿಪಡಿಸ್ಕೊಂಡು ಹೋದರೆ ಎಲ್ಲಿಯೂ ಕೂಡ ವಾಹನಕ್ಕೆ ಅಡೆತಡೆ ಆಗಬಾರ್ದು ಈಗಾಗಲೇ ನಾವು ತೊಕ್ಕೋಟೆಯಿಂದ ಕುತ್ತಾರ್ನವರೆಗೆ ಸುಮಾರು 24 ಕೋಟಿ ಮತ್ತು ಕುತ್ತಾರಿಂದ ನಮ್ಮ ದೇರ್ಲಕಟ್ಟೆವರೆಗೆ 10 ಕೋಟಿ ಕೆಲಸಗಳು ಆಗಿದೆ ಅದು ಇವತ್ತು ಕೆಲಸ ಕಾರ್ಯವಾಗ್ತದೆ ಮತ್ತು ನಮ್ಮ ದೇರ್ಲಕಟ್ಟೆಯಿಂದ ಕಮಲಪದವಿಗೆ ಈಗಾಗಲೇ ಅನುದಾನ ಕೂಡ ಕೊಟ್ಟಿದೆ ಈ ಸಂದರ್ಭ ಎಲ್ಲಿ ಜಂಕ್ಷನ್ ಬರ್ತದೆ ಅಲ್ಲೆಲ್ಲವೂ ಕೂಡ ನಾವು ಸೌಂದರ್ಯೀಕರಣಗೊಳಿಸುವ ನಮ್ಮ ಮೊದಲ ಆದ್ಯತೆ ಯಾಕೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಜಂಕ್ಷನ್ನಲ್ಲಿ ಜಾಸ್ತಿ ಜನಜಂಗಲಿ ಆದಾಗ ಅಭಿವೃದ್ಧಿ ಆದಾಗ ಇಲ್ಲಿ ವಾಹನಗಳು ಜನಸಾಮಾನ್ಯ ಓಡಾಡಲಿಕ್ಕೆ ಸುಲಭವಾಗಬೇಕು ಮತ್ತೊಂದು ಕಂಜೆಷನ್ ಉಂಟಾಗಬಾರ್ದು ಅಭಿವೃದ್ಧಿಗೆ ಕುಂಠಿತ ಆಗಬಾರ್ದು ಉದ್ದೇಶದಿಂದ ಇದೆಲ್ಲ ಅಭಿವೃದ್ಧಿನ ಮಾಡುವಂಥದ್ದು ಈ ಸಲ ನಾವು ನಾಟಕಲ್ ಮಾಡಿದ್ದೇವೆ ಕಲ್ಕಟ್ಟ ಮಾಡಿದ್ದೇವೆ ಈಗಾಗಲೇ ಡಿಜಿಕಟ್ಟೆ ಮತ್ತು ಮೊಂಟೆಪದವು ಈಗಾಗಲೇ ಅಭಿವೃದ್ಧಿ ಆಗ್ತಿದೆ ನೆಕ್ಸ್ಟ್ ನಮ್ಮ ಯೋಜನೆ ದೇರ್ಲಕಟ್ಟೆಯಿಂದ ಕಮಲಪದವರೆಗೆ ರಸ್ತೆಯನ್ನು ಚತುಷ್ಪಥ ರಸ್ತೆ ಮಾಡುವಂಥದ್ದು ಮತ್ತು ದೇರ್ಲಕಟ್ಟೆ ಜಂಕ್ಷನ್ ಅಸೈಗೋಳಿ ಜಂಕ್ಷನನ್ನು
ಒಂದು ಮಾದರಿಯಾದ ಯಾವ ರೀತಿ ನಾಟಕಲ್ಲಿ ಒಂದು ಅಭಿವೃದ್ಧಿ ಪಡಿಸಿದ್ದೇವೆ ಅದೇ ರೀತಿ ಹಸೆಗೋಳಿ ಜಂಕ್ಷನ್ ಮತ್ತು ದೇಲಕಟ್ಟೆ ಜಂಕ್ಷನನ್ನು ಮಾದರಿಯಾಗಿ ನಾವು ಮಾಡ್ತೇವೆ ಎಂಬ ಯೋಜನೆ ಹಾಕಿದ್ದೇವೆ. ನಮ್ಮ ಸರ್ಕಾರ ಇಲ್ಲದಿದ್ದ ಕಾರಣ ಸ್ವಲ್ಪ ಕುಂಠಿತವಾಗಿದೆ. ಆದ ಕಾರಣ ಈ ಸರ್ಕಾರದಲ್ಲಿ ಆದಷ್ಟು ನಮ್ಮ ಪ್ರಯತ್ನ ಮಾಡ್ತೇವೆ. ಕುಡ್ಲ ತಾಲೂಕ್ ಪಂಚಾಯತ್ ಮಾಜಿ ಗುರುಕಾರ್ಯರು ಮೊಹಮ್ಮದ್ ಮೋನು ಮಲಾರ್, ಜಕಾರಿಯಾ ಮಲಾರ್, ಲೋಕೋಪಯೋಗಿ ಇಲಾಖೆದ ಸಹಾಯಕ ಇಂಜಿನಿಯರ್ ದಾಸ್ ಪ್ರಕಾಶ್, ಗುತ್ತಿಗೆದಾರರು ಮೊಹಮ್ಮದ್ ರಫಿ, ಊರ್ದ ಅಂಗಡಿದ ಯಜಮಾನರು ಇಬ್ರಾಹಿಂ ನಾಟೆಕಲ್, ಸಾಜಿದ್ ನಾಟೆಕಲ್ ಒಟ್ಟಿಗಿತ್ತಿರೋ. ಪಾಣೀರ್ ಆಲಡ್ಕ ಪಳ್ಳಿ ಕೈತಲ್ದ ವಸತಿ ಸಂಕೀರ್ಣ ಒಂಜೆಟ್ ಉದ್ಯಮಿ ಹನೀಫ್ ಹಾಸ್ಕರ್ಯರ್ನ ಕುಟುಂಬ ವಾಸಮಲ್ತೊಂದಿತ್ತದು ಅಂಗರ ರಾತ್ರಿ ಇಲ್ಲಡು ಏರ್ಲ ದಾಂತಿನ ಪೊರ್ತುಡು ಸೂಪತದು ಮಾತಾ ಪೊತ್ತುದುಂಡು 50,000 ರೂಪಾಯಿ 20 ಹೆಚ್ಚ ಪವನ್ ಬಂಗಾರು ದಾಖಲೆ ಪತ್ರ ಮಾತಾ ಕರೆಂಚಿದು ಪೋತುಂಡು. ಪಾಣೀರ್ ಆಲಡ್ಕ ಪಳ್ಳಿ ಕೈತಲ್ದ ವಸತಿ ಸಂಕೀರ್ಣ ಒಂಜೆಟ್ ಇಲ್ಲು ಒಂಜೆಟ್ಟು ಸೂಪತ್ತದು ಮಾತಾ ಸೊತ್ತುಲು ಪೊತ್ತುದು ಪೋಯಿನ ಸಂಗತಿ ಅಂಗಾರೆ ನಡುರಾತ್ರಿ ನಡೆತದುಂಡು. ಉದ್ಯಮಿ ಹನೀಫ್ ಹಾಸ್ಕೊರೆನ ಕುಟುಂಬ ಇತ್ತಿನ ಇಲ್ಲಡು ಸೂಪತ್ತದುಂಡು. ಇಸ್ಮಾಯಿಲ್ ಪನ್ಪುನಾರು ವಸತಿ ಸಂಕೀರ್ಣ ಕಟ್ವಣ್ಣದ ಯಜಮಾನಿರ ಅದುಲ್ಲೇರ ಸಂಬಂಧದ ಮರಣದ ಇಲ್ಲಡೆ ಪೋಯಿನ ಪೊರ್ತುಡು ಈ ಸಂಗತಿ ನಡೆತದುಂಡು. ಬಂಟ್ವಾಳ ಅಗ್ನಿಶಾಮಕ ದಳತಕ್ಲು ತುರ್ತುಡು ಬತ್ತದು ಸೂತೆಕ್ಕಾದಿರ ಆಂಡ ಅಪಗನೆ ಮಾತ ಪೊತ್ತದು ಪೋತುಂಡು. ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಉಡ್ದಾವ್ರ ಸೂಪತ್ತದನಂದು ಅಂದಾಜು ಮಲ್ತದಿರ. ಕರೆಂಟ್ ಸಾಧನ, ಪೀಠ ಸಾಧನ, ಕಬಾಟದ ವಸ್ತ್ರ, ದುತ್ತೈತಲು, ಬಂಗಾರು, ಪಣವು ಮಾತ ಭಸ್ಮ ಆತಂಡು. 50,000 ಹೆಚ್ಚ ಕಾಸು 20 ಪವನುಡ್ಲ ಹೆಚ್ಚ ಬಂಗಾರು ನಷ್ಟ ಆತಂಡು. ದಾಖಲೆ ಪತ್ರ ಪೊತ್ತದು ಪೋತುಂಡು. ರಾತ್ರಿ ತುರ್ತು ಜಾಗಿಗೆ ಬತ್ತಿನ ಕೌನ್ಸಿಲರ್ ಅಬುಬಕರ್ ಸಿದ್ದಿಕ್ ಅಗ್ನಿಶಾಮಕ ದಳದಕ್ಲೆನು ಲೆಪ್ಪುಡಾದಿರ. ಊರ್ದ ಜವಣರು ಸಾಯಗೂ ಕೈ ಜೋಡ್ಸಾದಿರ. ಕೊರೋನಾ ಲಾಕ್ಡೌನ್ದ ಸಮಸ್ಯೆ ತಿಕ್ಕಲ್ದು ಭಾರಿ ಕಷ್ಟ ಎದುರಿಸಾವಂದುಪ್ಪುನ ಕುಟುಂಬಲಿಗೆ ತುಳು ಸಿನಿಮಾ ನಟಿ ರೂಪೇಶ್ ಶೆಟ್ಟಿ ಬೊಕಾರೆನ ಕೂಟ ತೆನಸ್ ಕಿಟ್ಟಲಿನ ಪಟ್ಟೊಂದುಂಡು. ಕರಿನ ವರ್ಷ ಲಾಕ್ಡೌನ್ದ ಪೊರ್ತುಡ್ಲ ಆಶ್ರಯದಾಂತಿನ ಪಾಕ ಜನಕ್ಕೂ ತೆನಸ್ ಒದಗಾದಿತ್ತೆರ. ಕರಿನ ವರ್ಷದ ಲಾಕ್ಡೌನ್ ಪೊರ್ತುಡು ಭಾರಿ ಕಷ್ಟ ಎದುರಿಸಾವಂದಿತ್ತಿನ ಕುಟುಂಬಲಿಗೆ ತೆನಸ್ ಕಿಟ್ಟಲಿನ ಒದಗಾದಿತ್ತಿನ ತುಳು ಸಿನಿಮಾ ನಟೆ ರೂಪೇಶ್ ಶೆಟ್ಟಿ ಬೊಕಾರೆನ ಕೂಟ ಈ ಸರ್ತಿಲ ಒದಗಾಂದುಂಡು. ಕಷ್ಟುಡುಪ್ಪುನ ಕುಟುಂಬದ ಸದಸ್ಯರು ಅರೆನ ಕೂಟಗೂ ಫೋನ್ ಮಲ್ತಂಡ ಅಗತ್ಯ ವಸ್ತುಲಿನ ರೇಷನ್ ಕಿಟ್ ಬೊಕ್ಕ ಕಾಯಕಜಪು ಸೊತ್ತುಲಿನ ಕಿಟ್ಟಲಿನ ಅಕ್ಲಿನ ಇಲ್ಲ ಬಾಕಿಲಿಗೆ ಧರ್ಮಗು ಮುಟ್ಟಾನ ವ್ಯವಸ್ಥೆ ಮಲ್ತದಿರ. ಕುಡ್ಲದ ಕಾವೂರು, ಕೋಡಿಕಲ್, ಬೋಳೂರು, ಉರುವ, ಬಜಾಲ್, ಜಲ್ಲಿಗುಡ್ಡೆ, ಫೈಸಲ್ ನಗರ, ಸುರತ್ಕಲ್, ಕೊಡಿಯಲ್ ಬೈಲ್, ಕುದ್ರೋಳಿ, ಮಂಗಳದೇವಿ ಇಂಚ ಸುಮಾರು 1,000 ಹೆಚ್ಚ ಕುಟುಂಬಲಿಗೂ ಸಾಯ ಒದಗಾದಿರ. ಒಡಿಪು ಜಿಲ್ಲೆದ ಪಾಕ ಕಡೆಡ್ದು ಸಾಯಗಾದು ಫೋನ್ ಬರೊಂದಿತ್ತದು ಬರ್ಪುನ ದಿನಕ್ಲಿಡ್ ಅವುಲ್ಲ ಸಾಯ ಒದಗಾವ. ಕಷ್ಟದಕ್ಲಿಗೆ ಪ್ರತಿಯೊರಿಯಗ್ಲ ಸಾಯ ಒದಗಾವುಡುಂದು ರೂಪೇಶ್ ಶೆಟ್ಟಿ ಕೇನೊಂದಿರ. ರೂಪೇಶ್ ಶೆಟ್ಟಿ ಸಮಾಜ ಸೇವೆಗೆ ಅನಿಲ್ ಶೆಟ್ಟಿ, ದೀಕ್ಷಿತ್ ಶೆಟ್ಟಿ, ಮಂಜುನಾಥ್ ಅವರ ಲವಿತ್ ಕೊಟ್ಟಾರಿ, ನಿತೇಶ್ ಕುಲಾಲ್, ವಜ್ರೇಶ್ ಸನಿಲ್, ರಾಜಮಾಣಿ, ನಿಖಿಲ್ ಬೇಕಲ್ ಕೈ ಜೋಡಿಸಾದಿರ. ಒಂದು ಪೋಸ್ಟರ್ ಮಂತ್ ಬಿಡ್ತಿದ್ದೆ ಏರಿಯಾಗ ಮಸ್ತ್ ರಿಯಲಿ ಬಂಗ ಉಂಟು ದಯಮಂತ್ ಕಾಲ್ ಮಂತ್ಲಿ ಸೊ ಎಂಟ್ಲೇನೋ 200-300 ಮ್ಯಾಕ್ಸಿಮಮ್ ಕಾಲ್ ಬರುವುದು. ಬಟ್ ಮೋರ್ ದೆನ್ 1,000 ಜಾಸ್ತಿ ಕಾಲ್ ಬರ್ತದೆ. ಬಟ್ ಮಾತ್ರ ರಿಸೀವ್ ಮಾಡ್ತಾರೆ ಆದ್ರೆ ಐ ಆಮ್ ರಿಯಲಿ ಸಾರಿ. ಮೂಜಿ ನಂಬರ್ ಇದ್ದೇನೆ ನಿಯರ್ಲಿ ಒಂದು 800 ಪ್ಲಸ್ ಅದ 800 ಮುಟ್ಟ ಕಾಲ್ ರಿಸೀವ್ ಮಾಡ್ದ. ಇತ್ತು ನಮ್ಮ ಮೇನ್ ಮೋಟಿವ್ ಆದ ಬಂಡ ಐಟ್ ನಿಯರ್ಲಿ ಒಂದು 650 ಜೆನ್ಯೂನ್ ಉಳ್ಳೇದು. ಸೊ ಅಕ್ಲಿಗೆ ಮುಟ್ಟವನು ಅಂಚಿನ ಆಲ್ರೆಡಿ 250 ಕಿಟ್ ಡೆಲಿವರಿ ಮಾಡ್ತಿದ್ದು ಆಂಡ್. ಸೊ ಇದು ಕೂಡ ಕಿಟ್ ರೆಡಿ ಮಾಡ್ತಿಲ್ಲ. ಎಂಗ್ಲ ರಿಕ್ವೆಸ್ಟ್ ಇದೆ ಎಂಗ್ಲ ಕೈ ಮಾತೆರೆಗ್ಲ ಆಪಣ ಎಂಗ್ಲೇ ಗೊತ್ತಿಲ್ಲ. ಬಟ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್. ಸೊ ನಿಖಿಲ ಡೆಫಿನೆಟ್ಲಿ ನಿಖಿಲ ಇಲ್ಲದ ಕೈದಲ್ಲಿ ಇಲ್ಲದ ಸಮಸ್ಯೆ ಉಂಟು ಅದನ್ನ ನಿಖಿಲ ಊಡಿ ಯಾರ ಮಸ್ತ್ ಪಾಪದಾಗ್ಲಿರ್ತದ. ಸೊ ಅಕ್ಲಿಗೆ ನಿಖಿಲ ಆಪಣ ಹೆಲ್ಪ್ ಮಾಡ್ಬಿಡ್ಲೆ ಅವು ಎಂಗ್ಲೆಗ್ಲ ನಿಖಿಲ ಸಪೋರ್ಟ್ ಮಂದಿಲ್ಲಕ. ಬಟ್ ಡೆಫಿನೆಟ್ಲಿ ಸುಮಾರು ಜನ ಬಂದಿಲ್ಲ ಎಂಗ್ಲ ಹೆಲ್ಪ್ ಮಲ್ಪ ಎಂಗ್ಲ ಡೊನೇಟ್ ಮಲ್ಪ ನಿಖಿಲ್ ಕಿಟ್ ಪಟ್ಲೆ ಅಂದ್ರೆ ತೂಕೈತೆ ಎಂಗ್ಲ ಟೀಮ್ ಸೈಡ್ ಹಿಡಿದಿತ್ತ ಆಪುನ ಆತ ಎಂಗ್ಲ ಒಂಜಿ ಟಾರ್ಗೆಟ್ ಉಪ್ಪುನ ಒಂಜಿ 600 to 1,000 ಕಿಟ್ ಪಟ್ಟೋಡು ಒಂದು. ಬಟ್ ಒಂದು ಟೈಮ್ ತಾಗುಡು ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿರು. ಕೊರೋನಾ ಕಷ್ಟದ ಪೊರ್ತುಡು ಏರ್ಲ ರಾಜಕಾರಣ ಮಲ್ಪರೆ ಬಲ್ಲಿ ಪೊತ್ತೊಂದುಪ್ಪುನ ಇಲ್ಲಡು ಚಳಿಕಾಯ್ಪುನ ಕೆಲಸನು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕಿಯರು ಮಲ್ತೊಂದುಪ್ಪುನವು ಬೇಜಾರ್ದ ಸಂಗತಿ. ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ
ಪಾಣೀರು ಆಲಡ್ಕ ಪಳ್ಳಿ ಕೈತಲ್ದ ವಸತಿ ಕಟ್ವಣ ಒಂಜೆತ ಇಲ್ಲಗು ಸೂಪತದ ಭಾರಿ ನಷ್ಟ 50,000 ರೂಪಾಯಿ ಇರುವ ಪವನ್ ಬಂಗಾರು ದಾಖಲೆ ಪತ್ರ ಭಸ್ಮ. ಕೊರೋನಾ ಸೀಕದರಿನ ಪುನಪೊತ್ತಾಯರೆ ಗೌರಿ ಹೊಳೆ ಮಸನಡು ಊರ್ದಕ್ಲಿನ ಭಾರಿ ವಿರೋಧ ಜಾಗೆ ಬದಲ್ತದು ಬೆಳ್ಳಾರೆ ತಡಗಜದ ಪುನಕು ಸುಳ್ಯ ಉಬರಡ್ಕದ ಮಸನಡು ಅಕೇರಿದ ಕಿರಿಯಲು. ಗ್ರಾಮೀಣ ಮಟ್ಟದ ಜಂಕ್ಷನ್ ಅಭಿವೃದ್ಧಿಗೆ ಹೆಚ್ಚು ಒತ್ತು. ದೇರ್ಲಕಟ್ಟೆ ಅಸೇಗೋಳಿ ಪೇಂಟೆ ಬೇಗ ಅಭಿವೃದ್ಧಿ ಆಯರುಂಡು. ಉಳ್ಳಾಲ ಕ್ಷೇತ್ರದ ನಾಟೆ ಕಲ್ಲಡು ಶಾಸಕರು ಗುಡ್ಡಿಕಾದರು. ಇಡೆಗ ಇನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.